ನೋಡಿ, ಇತ್ತೀಚೆಗೆ ಬಹುಶಃ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲ ನೋಡ್ತಾ ಇದ್ರ ಈ ವಿನಯ್ ಗುರೂಜಿ ಅಂತೇಳಿ. ಗುರೂಜಿ ಪ್ರಪಂಚಕ್ಕೆ ಯಾರು ಇಲ್ಲ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗುರೂಜಿ ಯಾರು ಇಲ್ಲ. ಇವತ್ತಿಗೆ ಭಾರಿ ಪ್ರಶ್ನೆ ಮಾಡ್ತೀವಿ ಕೆಲವ್ರನ್ನ, ಹೆಂಗಪ್ಪ ಗುರೂಜಿ ಕೇಳಿದರೆ ಅವರು ತುಂಬ ಒಳ್ಳೆಯವರು, ಬಡವರಿಗೆ ದಾನ ಮಾಡ್ತಾರೆ, ಹಾಗೆ ಹೀಗೆ ಅಂತ. ಅದು ಮುಂದೆ ಮಾತಾಡೋಣ. ಆದರೆ ನಾನು ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಈ ವಿನಯ್ ಗುರೂಜಿ ಬೇರೆ ಯಾರೂ ಅಲ್ಲ, ನನ್ನ ಆಪ್ತ ಸ್ನೇಹಿತ, ಬಾಲ್ಯ ಸ್ನೇಹಿತ, ಮತ್ತು ದೂರದಿಂದ ನನಗೆ ಸಂಬಂಧಿಕ ಕೂಡ ಹೌದು, ನಮ್ಮ ತಾಯಿಯ ಕಡೆಯಿಂದ. ಅದು ನನಗೆ ಹೇಳ್ಕೊಳ್ಳಿಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಅಂಥವು ನನ್ನ ಅಣ್ಣ ತಮ್ಮ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಆಗಲ್ಲ. ಆದರೂ ಇರೋದನ್ನು ಹೇಳಬೇಕಲ್ಲ. ಈತ ಒಂದು ತೀರ್ಥಹಳ್ಳಿಯಲ್ಲಿ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದ. ಎಲ್ಲ ಅಭ್ಯಾಸಗಳು ಇತ್ತು, ಇದು 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 ಎಲ್ಲ ಇತ್ತು. ನನಗೂ ಕೂಡ ಕೆಲವು ಸಲ ಕರೆದಿದ್ದಾನೆ, ಬರ್ತೀಯಾ ಮಣಿಪಾಲಿಗೆ ಹೋಗಿ ಬರೋಣ, ಒಳ್ಳೆ ಮಾಲಿದೆ ಅಂತ. ಇಂಥವನು ಸಡನ್ ಆಗಿ ಮನೆ ಚೇಂಜ್ ಮಾಡಿ, ಒಂದು ತೋಟದೊಳಗೆ ಮನೆ ಮಾಡಿ, ಸಡನ್ನಾಗಿ ಒಂದು ಗುಡಿಸ್ಲು ಥರ ಕಟ್ಕೊಂಡು ದೇವರಿಟ್ಟು, ನಾನು ಅವಧೂತ ಅನ್ಬೇಕಾದ್ರೆ ನನಗೆ ಯಾಕೋ ಸ್ವಲ್ಪ ಅನುಮಾನ ಬಂತು ನನಗೆ ಅವತ್ತು. ನಾನು ಅವತ್ತು ಕೇಳಿದೆ, ಏನೋ ಇದೆಲ್ಲ ಏನು ಮಾಡ್ತಾ ಇದೀಯ ನೀನು ಅಂತ. ಏನಿಲ್ಲಪ್ಪ, ನೀನೇನು ದೇವ್ರ ಅಂತ. ನಾನು ದೇವರಲ್ಲ, ನಾನು ಇನ್ಮೇಲಿಂದ ಈ ಯಾವುದೇ ಪ್ರೊಫೆಸರ್ ಕೆಲಸ ಯಾವುದು ಮಾಡಲ್ಲ, ಫಾರಿನಲ್ಲಿರೋ ಕೆಲಸನ ಬಿಡ್ತಾ ಇದ್ದೀನಿ, ನನಗದೂ ಬೇಡ, ನಾನು ಸಮಾಜ ಸೇವೆ ಮಾಡಬೇಕು, ಏನೋ ಒಳ್ಳೇದು ಮಾಡ್ತೀನಿ, ನಾನು ಪುತ್ತೂರು ರಾಜ್ಯನ ಫಾಲೋವರ್ ಅಂತ. ನಾನು ಏನೋ ಹೌದಪ್ಪ, ಏನೋ ಸಮಾಜಕ್ಕೆ ಒಳ್ಳೇದು ಮಾಡ್ತಿದ್ದಾನೆ ಅಂದ್ಕೊಂಡು ನಮ್ಮ ಊರ್ಕೊಪ್ಪ ಅಂತ ಅಲ್ಲೇ ಆ ಗೌರಿಗದ್ದೆಯಿಂದ ಮುಂದೆ ನಾನು ಕೆಲವರು ನನ್ನ ಸ್ನೇಹಿತರು ಮತ್ತು ಅವರು ಇವ್ರನ್ನೆಲ್ಲ ಕರ್ಕೊಂಡೋಗಿ ಪರಿಚಯ ಮಾಡಿಸ್ದೆ. ಆವಾಗ ಹೇಳ್ತಾ ಇದ್ದ ಆತ, ನಾನು ಸಮಾಜ ಸೇವಕ, ನಿಮ್ಮೆಲ್ಲರ ಬಡವರು ಬಂದು ಹಾಗೆ ಹೀಗೆ ಅಂತ. ಯಾವಾಗ ಈ ರಾಜಕಾರಣಿಗಳು ಅಲ್ಲಿ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಾದಮೇಲೆ ಗುಡಿಸ್ಲಿದ್ದಂಥ ಒಂದು ಆಶ್ರಮ ಅರಮನೆ ಆಯಿತು, ಆವಾಗಿಂದ ನಾನೇ ಕೃಷ್ಣ, ನಾನೇ ರಾಮ, ಹಾಗೆ ಹೀಗೆ ಅಂತೇಳಿ ಕೆಲವು ಹೆಂಗಸರಿಗೆ ಬಂದು ಒಳ್ಳೆ ಹುಡುಗಿಯರಿಗೆ ಒಂದು ಇದು ಮಾಡೋದು, ಈ ಥರ ಎಲ್ಲ. ನಾನು ಅದಕ್ಕೆ ಒಂದು ದಿವಸ ನನಗೆ ಆಶ್ಚರ್ಯ ಆಯಿತು. ಆವಾಗ ಸುಮಾರು ಒಂದು 7 ವರ್ಷದ ಹಿಂದಿನ ಘಟನೆ ಇದು. ನಾನು ಒಂದು 6-7 ವರ್ಷ ಹಿಂದೆ ಶೃಂಗೇರಿಯಲ್ಲಿ ನನ್ನ ಸ್ನೇಹಿತರು ಮಿತ್ರ ಅಂತ ಒಬ್ಬರು ಇದ್ದಾರೆ, ಅವರ ಒಂದು ಶಾಪ್ ಇತ್ತು ಆ್ಯಕ್ಚುಲಿ. ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಅಂದರೆ ಒಳಗಡೆ ಅವ್ರ ಅಂಗಡಿ ಒಳಗಡೆ ನಾನೊಂದು ಮೊಬೈಲ್ ಸರ್ವಿಸ್ ಮಾಡ್ತಾ ಇದ್ದೆ, ನನ್ನದೇ ಸ್ವಂತ ಸರ್ವಿಸ್ ಸೆಂಟ್ರು. ಅವ್ರಿಗೆ ನಾನು ಬಾಡಿಗೆಯನ್ನು ಕೊಡ್ತಾ ಇದ್ದೆ. ಒಂದು ದಿವಸ ಒಂದು ಶನಿವಾರ ರಾತ್ರಿ ಸಂಜೆ ಅಲ್ಲಿಗೆ ಹೋದೆ ನಾನು. ಎಲ್ಲಿಗೆ? ಈ ಗೌರಿಗದ್ದೆ. ಆವಾಗ ಈಗಿನಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಈತ ಬೇರೆ ನನ್ನ ಸಂಬಂಧಿ ಬೇರೆ ಅಲ್ಲ, ಭಾಳಷ್ಟು ಫೋರ್ಸ್ ಮಾಡ್ದ, ಇಲ್ಲ ನಾನು ಹೋಗಬೇಕು, ಮನೆಗೆ ಹೋಗಬೇಕು, ನಾನು ಬೆಳಿಗ್ಗೆ ಅಂಗಡಿಗೆ ಹೋಗಬೇಕು ಅಂದರೆ, ಇಲ್ಲ ನೀನು ಇವತ್ತು ಇಲ್ಲಿ ಇರಲೇಬೇಕು ನೀನು ಅಂತ. ನನಗೆ ಏನಕ್ಕೋ ಭಾರಿ ಡೌಟ್ ಆಯಿತು. ನಾನು ಒಂದು ದಿವಸ ಉಳಿದೆ ಅಲ್ಲಿ, ಒಂದು ದಿವಸ ಉಳಿದೆ ಸ್ವಾಮಿ. ಹೇಳೋದು ಕೇಳಿ, ಇದೆಲ್ಲ ಒಂದು 6-7 ವರ್ಷ ಹಿಂದಿನ ಘಟನೆ ಇದು. ಸರಿ ಅಂತ ನಾನು ಒಂದು ರಾತ್ರಿ ಉಳಿದೆ. ಅವಾಗೆಲ್ಲ ಅಷ್ಟು ಜನನೂ ಬರ್ತಿರ್ಲಿಲ್ಲ, ಏನೂ ಇಲ್ಲ, ಇನ್ನೂ ಪ್ರಚಾರದಲ್ಲಿ ಇರಲಿಲ್ಲ. ಏನೋ ನನ್ನಿಂದ ಸ್ವಲ್ಪ ಪ್ರಚಾರ ಆಗ್ತಿತ್ತು, ಯಾಕಂದ್ರೆ ನಾನು ಅಂದರೆ ಬೇರೆ ಥರ ಅಲ್ಲ, ಏನೋ ನಮ್ಮ ಸ್ನೇಹಿತನೇ, ನಮ್ಮ ರಿಲೇಷನ್ನೇ, ಏನೋ ಒಳ್ಳೇದು ಮಾಡ್ತಾನೆ ಜನಕ್ಕೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ. ಅಷ್ಟು ಪ್ರಚಾರದಲ್ಲಿ ಇರಲಿಲ್ಲ. ಒಂದು ರಾತ್ರಿ ಆತನ ಜೊತೆ ಮಲಗಿದೆ ನಾನು. ಈ ಯಾರದು ಪುಷ್ಪಾನಂದನ ನಿತ್ಯಾನಂದ ಸ್ವಾಮಿ ಪುಸ್ತಕ ಕೊಟ್ಟ, ಇದು ಓದು ಅಂತ. ನಾನು ಅದಕ್ಕೆ ಹೇಳಿದೆ, ಇದೆಲ್ಲ ನಾನು ಓದ್ಬಿಟ್ಟಿದ್ದೀನಿ, ನಾನು ನಮ್ಮನೆಯಲ್ಲೂ ಇದೆ ಪುಸ್ತಕ ಅಂತ. ಆಮೇಲೆ ರಾತ್ರಿ ಸ್ವಲ್ಪ ಸಲಿಂಗ ಕಾಮದಾಟ ಸ್ಟಾರ್ಟ್ ಆಯಿತು. ನಾನು ಅದಕ್ಕೋಸ್ಕರ ಸುಮಾರು ಒಂದು 3-3:15 ರಾತ್ರಿ ಇರಬೇಕು. ಎದ್ದು ಅವರ ಅಮ್ಮನ ಹೆಸರು ಗೀತಾ ಅಂತೇಳಿ, ಅವರ ತಂದೆ ಹೆಸರು ಶಿವಪ್ಪಣ್ಣ ಅಂತ. ಗೀತಾ ಆಂಟಿ ಅಂತ ಜೋರಾಗಿ ಕಿರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಈತ ನನ್ನ ಕೈ ಹಿಡಿದು, ನಾನು ಹೇಳೋದನ್ನು ಕೇಳ್ತೆ, ಇಲ್ಲಿ ಸಮಾಧಾನ ತಗೋ, ನಾನು ಏನು ಮಾಡಿದ್ದು ಗೊತ್ತಾಯ್ತಾ ಅಂತ. ಆಮೇಲೆ ನಾನು ಮಧ್ಯರಾತ್ರಿಯಿಂದ ಬೆಳಗ್ಗೆ 6 ಗಂಟೆ ತನಕ ಆಗಿದ್ದ ಸಂಭಾಷಣೆ ಏನು ಅಂತಂದರೆ, ಸ್ನೇಹಿತರೆ, ಇದನ್ನು ಹೇಳಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ಒಂಥರ ಅಳು ಬರ್ತಿದೆ. ಅಲ್ಲಿ ಆತ ಹೇಳಿದ್ದು ಏನು ಅಂತಂದರೆ, ನೋಡು ವಿನೋದ, ನಾನು ಹೇಳೋದನ್ನು ಕ್ಲೀನಾಗಿ ಕೇಳು. ಪ್ರಪಂಚದಲ್ಲಿ ಮನುಷ್ಯ ಬದುಕೋದು ಎಷ್ಟು ವರ್ಷ ಅಲ್ವಾ? ತಾತ್ಕಾಲಿಕ ಜೀವನ ಇದು. ಈಗ ನಾನು ಮಲಗಿದವನು ಬೆಳಗ್ಗೆ ಹೋಗ್ಬೋದು. ಬದುಕಿರೋವರೆಗೂ ಸಮಾಜದಲ್ಲಿ ಒಂದು ಅಧಿಕಾರ ಇರಬೇಕು, ಇಲ್ಲ ಹಣ ಇರಬೇಕು, ಇಲ್ಲ ಎರಡೂ ಇದೆ ಅನ್ಕೋ. ಹಣ, ಅಧಿಕಾರ, ಹೆಸರು ಎಲ್ಲ ಇದ್ದರೆ ನಾಯಿ ಥರ ನಮ್ಮ ಹಿಂದೆ ಬರ್ತಾರೆ. ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ನನ್ನ ಸಂಬಂಧಿಕ, ನನ್ನ ಕ್ಲಾಸ್ಮೇಟ್ ಅಂತ. ಇನ್ನು ಮೇಲಿಂದ ನೀನು ಯಾವುದೇ ಕೆಲಸಕ್ಕೆ ಹೋಗಬೇಡ. ಅಲ್ಲಿ ಶೃಂಗೇರಿಗೆ ಹೋಗ್ತಿದೆಯಲ್ಲ, ಹೋಗಬೇಡ, ನನ್ನೊಟ್ಟಿಗೆ ಇರೋ. ಆದಷ್ಟು ಪ್ರಚಾರಕ್ಕೆ ನನಗೊಂದು ಸ್ವಲ್ಪ ಸಹಾಯ ಮಾಡು. ಕೆಲವೊಂದು ಕತೆಗಳನ್ನು ಹೇಳ್ತೀನಿ, ಹೊರಗಡೆ ಜನ ಹತ್ರ ಹೇಳಬೇಕು. ಮತ್ತು ಈ ಮುಖ್ಯವಾಗಿ ಹೇಳಬೇಕಂದ್ರೆ, ಈ ರಾಜಕೀಯ ಕುರಿಗಳನ್ನು ಹಿಡಿಬೇಕು, ಮತ್ತು ಈ ಉದ್ಯಮಿಗಳನ್ನು ಹಿಡಿಬೇಕು. ಅವ್ರನ್ನೆಲ್ಲ ಇದು ಮಾಡೋಣ. ಮತ್ತು ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗಬೇಡ, ಸಾಂಸಾರಿಕ ಬಂಧನಕ್ಕೆ ಒಳಗಾಗಬೇಡ, ಅದು ತಪ್ಪಾಗ್ಬಿಡತ್ತೆ. ದುಡ್ಡಿದ್ರೆ ಅಂಥ ಹುಡುಗಿರು 1000 ಜನ ಸಿಗ್ತಾರೆ ಅಲ್ವಾ?
ನಾನು ಹೇಳ್ದಂಗೆ ಕೇಳು, ನಾಳೆಯಿಂದ ನಾನು ಹೇಳ್ದಂಗೆ ಮಾಡು, ಯೋಚನೆ ಮಾಡು, ನಾನು ಹೇಳಿದ್ದು ಸುಳ್ಳ ಸತ್ಯನೋ ಅಂತ. ನಾನು ಅವತ್ತು ಬಹುಶಃ ನನಗದು ಸತ್ಯ ಅನ್ನಿಸ್ತು. ಒಂದು 2-3 ದಿನ ನಾನು ಯೋಚನೆ ಮಾಡಿದೆ, ಹೌದಲ್ಲ, ನಾನು ಸ್ವಲ್ಪ ಜೀವನದಲ್ಲಿ ಭಾರಿ ಕಷ್ಟಪಟ್ಟಿದ್ವಿ. ಈ ನಾವೆಲ್ಲ ಸ್ವಂತ ಆಸ್ತಿ ಮಾರ್ಕೊಂಡು ನಾವು ಬಾಡಿಗೆ ಮನೇಲಿದ್ದಾಗ ಬೆಳಗ್ಗೆ ಮುಂಚೆ ಬಂದುಬಿಟ್ಟು ನಮ್ಮ ಮನೆ ಪಾತ್ರ ಸಾಮಾನೆಲ್ಲ ನಮ್ಮ ಓನರೆಲ್ಲ ಹೊರಗೆ ಹಾಕಿದಾಗ ನಮ್ಮ ತಾಯಿಗೆಲ್ಲ ಹೊಡೆದು ನಮ್ಮ ತಾಯಿ ತಲೆನೆಲ್ಲ ಬ್ಲಡ್ಡು. ನಾನು ಅವಾಗ ಅಂದ್ಕೊಂಡೆ, ಹೌದಲ್ಲ, ಇವನು ಹೇಳ್ದಂಗೆ ಕೇಳೋಣ, ಸ್ವಲ್ಪ ದುಡ್ಡಾದರೂ ಕೋಟಿಗಟ್ಟಲೆ ಮಾಡ್ಬೋದಲ್ಲ ಅಂತ. ಆದರೆ ನೋಡಿ, ಮನುಷ್ಯ ಯಾವುದು ವಾತಾವರಣದಲ್ಲಿ ಬೆಳೆದಿರ್ತಾನೋ ಅದು ಅವನನ್ನು ಕಾಪಾಡುತ್ತೆ. ಯಾಕೋ ನಮ್ಮ ತಂದೆ ಮಾಡದಂಥ ಸಮಾಜ ಸೇವೆಗಳು ಅದು ಇದು ನೋಡಿದಾಗ ನನಗೆ ಯಾಕೋ ಇದು ತಪ್ಪು ಅಂತ ಕಾಣ್ತು. ನಾನು ಹೋಗಿ ನೇರವಾಗಿ ಹೇಳಿದೆ, ಇಲ್ಲ, ಇದಕ್ಕೆ ಯಾಕೋ ನನ್ನ ಸಮ್ಮತಿ ಇಲ್ಲ, ಬೇಕಾದ್ರೆ ನೀನು ಮಾಡ್ಕೊ, ನಂದೇನು ಅಭ್ಯಂತರ ಇಲ್ಲ ಅಂತ. ಆಮೇಲೆ ಏನಾಯಿತು ಅಂತಂದರೆ, ನಂತರ ನನ್ನ ಆಪ್ತ ಸ್ನೇಹಿತ ಒಬ್ಬ ಇದ್ದಾನೆ, ಆಪ್ತ ಸ್ನೇಹಿತ ಮತ್ತು ನನ್ನ ಸಹೋದರ ಅಂತಲೇ ನಾನು ಇವತ್ತಿಗೂ ತಿಳ್ಕೊಂಡಿರೋದು, ಬಟ್ ಅವನ ಹತ್ರ ತಿಳ್ಕೊಂಡಿಲ್ಲ. ಮಿಥುನ್ ಗೌಡ ಅಂತ, ನಾರ್ವೆ ಅಂತ ಒಂದು ಪ್ಲೇಸ್ ಇದೆ ನಮ್ಮಲ್ಲಿ. ಅವರ ತಂದೆ ಚಂದ್ರಪ್ಪ ಗೌಡರು ಅಂತ. ನಾನಂದರೆ ಭಾರಿ ತುಂಬ ಪ್ರೀತಿ ಮಾಡೋರು. ಅವರಮ್ಮ ಅನಸೂಯ ಅಕ್ಕ ಆಗಲಿ, ಅವರಾಗಲಿ. ಅವರು ಒಂದು ಸಲ ಏನಾಗ್ಬಿಡ್ತು, ಅವರಿಗೆ ಸ್ವಲ್ಪ ಲಿವರ್ ಪ್ರಾಬ್ಲಮ್ ಆಯಿತು ಅವರಿಗೆ. ಈ ಕೊಪ್ಪ ಹಾಸ್ಪಿಟ್ಲಲ್ಲಿ ನಾನು ಇದ್ದೆ ಒಂದು 2-3 ದಿವಸ. ಮತ್ತು ಈ ಮಣಿಪಾಲ್ನಲ್ಲಿ ಒಂದು ತಿಂಗಳು ನಾನು ನೋಡ್ಕೊಂಡಿದ್ದೀನಿ. ನಾನು ಅವರ ವಾಂತಿ, ಅವರ ಟಾಯ್ಲೆಟು, ನಾನು ಎಲ್ಲದನ್ನು ಬಚ್ಚೀನಿ. ಅವರು ಉಚ್ಚೆ, ಅವ್ರ ಮಕ್ಕಳು ನೋಡಿದರೆ ಒಂದು ದಿವಸ ಸ್ವಂತ ಮಕ್ಕಳು 2 ಇದ್ದಾರೆ, ಒಂದು ದಿವಸನೂ ಸೇವೆ ಮಾಡಿಲ್ಲ. ಸಾಯಬೇಕಾದ್ರೂ ಅಷ್ಟೇ, ಅವರು ಸಾಯಬೇಕಾದ್ರೂ ಸತ್ತಾಗ ಅಂತ್ಯ ಕಾರ್ಯದಲ್ಲೂ ಅಷ್ಟೊಂದು ದುಃಖ ನನಗೆ ಕಾಣಿಸ್ಲಿಲ್ಲ. ಅಲ್ಲಿ ಆಯ್ತಿದ್ದವನು ನಾನು. ಕೊನೆಗೆ ನನ್ನ ಮೇಲೇ ಹೋಗಿ ಆಶ್ರಮದಲ್ಲಿ ಫಿಟ್ಟಿಂಗು, ಗುರೂಜಿ ನಿಮ್ಮ ಬಗ್ಗೆ ವಿನೋದ ಕೆಟ್ಟದಾಗಿ ರಾತ್ರಿ ಡ್ರಿಂಕ್ಸ್ ಮಾಡ್ಕೊಂಡು ಮಾತಾಡ್ದ ಅಂತ. ಮೊದಲನೇದಾಗಿ ನಾನು ಅವತ್ತು ಡ್ರಿಂಕ್ಸೇ ಮಾಡಿರಲಿಲ್ಲ. ನಾನು ಅವರ ತಂದೆ ಅಂದರೆ ನಮ್ಮ ತಂದೆ ಅಂತ ತಿಳ್ಕೊಂಡಿದ್ದೆ, ಆ ದುಃಖದಲ್ಲಿದ್ದೆ ನೋಡಿ. ಅದಾದ ನಂತರ ಮತ್ತೆ ನಾನು ಆಶ್ರಮಕ್ಕೆ ಹೋದಾಗ ನನ್ನನ್ನು ಇದು ಮಾಡಿದರು. ಶ್ರೀಕೃಷ್ಣ ಹೇಳ್ದ ನನಗೆ ಕನಸಲ್ಲಿ ಬಂದು, ನೀನು ರಾಕ್ಷಸನ ಅವತಾರ ವಿನೋದ್ ಶೆಟ್ಟಿ, ನೀನು ಸಮಾಜಕ್ಕೆ ಘಾತಕ, ನೀನು ಆಶ್ರಮಕ್ಕೆ ಬಂದರೆ ಇಲ್ಲೆಲ್ಲರಿಗೆ ಕೆಟ್ಟದಾಗ್ಬಿಡುತ್ತೆ, ನಿನ್ನ ಪಾದ ಸ್ಪರ್ಶ ಸರಿ ಇಲ್ಲ, ನೀನು ಹೋಗಬೇಕು. ಮತ್ತು ಇನ್ನೊಂದು ಅಂತ ರೂಮ್ ಒಳಗೆ ಕರ್ಕೊಂಡೋಗಿ ನನ್ನ ಕೈಗೆ 25,000 ಕ್ಯಾಶ್ ಕೊಟ್ಟು, ನಾನು ಮಾತಾಡಿದ್ದು ಯಾರಿಗಾದರೂ ಹೇಳಿದರೆ ನನ್ನ ಮುಖ ಹಂಗೆ ಹಿಂಗೆ, ನನ್ನ ಮುಖವಾಡ, ಮತ್ತು ನೀನು ಹೇಳಿದೆಯಲ್ಲ ನೀನು ಮಾಡ್ತಿರೋದು ಸರಿ ಅಲ್ಲ ಹಾಗೆ ಹೀಗೆ ಅಂತ, ನನ್ನ ಹೊಟ್ಟೆಪಾಡಿಗೆ ಏನಾರು ಅಡ್ಡ ಬಂದರೆ ಗೊತ್ತಲ್ಲ, ಈಗ ಆಲ್ರೆಡಿ ರಾಜಕೀಯದ 3 ಪಕ್ಷ ನನ್ನ ಕೈಯಲ್ಲಿದೆ, ಪೊಲೀಸರು ನನ್ನ ಕೈಯಲ್ಲಿದ್ದಾರೆ, ಇಲ್ಲಿ ಸುತ್ತ ಹುಡುಗರು ನನ್ನವರು, ನಿನ್ನನ್ನು ನಾನು ಸಂಬಂಧಿಕ ಸ್ನೇಹಿತ ಅಂತ ನೋಡಿದೆ, ಮತ್ತೆ ಏನಾದ್ರು ಮಾಡಬೇಕಾಗಂತೆ. ಹೌದು ಸ್ವಾಮಿ, ಅವಾಗ ನನಗೆ ಭಯ ಇತ್ತು, ಓಡಿ ಬಂದೆ ಅಲ್ಲಿಂದ. ಅವತ್ತಿಂದ ಸ್ವಾಮಿ ಇವತ್ತಿನವರೆಗೂ ಸುಮಾರು ಒಂದು 4-4.5 ವರ್ಷ ಆಗಿರ್ಬೋದು ಅವನ ಹತ್ರ ನಾನು ಮಾತಾಡಿಲ್ಲ, ಅವನ ಸವಾಸನೂ ಇಲ್ಲ, ಏನು ಅಂದರೆ ಏನೂ ಇಲ್ಲ.